ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ 2025 ಹೊಸ ವರ್ಷಾಚರಣೆದ ಪೊರ್ತುಡು ಕುಡ್ಲಾ ಪೊಲೀಸ್ ಕಮಿಷನರೇಟ್ ಸುತ್ತುದ ಬೇತೆ ಬೇತೆ ಪೊಲೀಸ್ ಸ್ಟೇಷನ್ ಸುತ್ತಲಿಡು ಪೊಲೀಸರು ನಡಪಾಯಿನ ಕಾರ್ಯಾಚರಣೆಡು 52 ಜನ ಅಮಲು ವಸ್ತೆ ತೊನ್ನ ನಿಘಂಟಾತಂಡು 52 ಜನ ಟು 25 ಜನ ಬರವು ಕಲ್ಪನಕ್ಕಲು ಇತ್ತಿರು 2025 ಹೊಸ ವರ್ಷಾಚರಣೆದ ಪೊರ್ತುಡು ಕುಡ್ಲಾ ಪೊಲೀಸ್ ಕಮಿಷನರೇಟ್ ಸುತ್ತದ ಬೇತೆ ಬೇತೆ ಪೊಲೀಸ್ ಸ್ಟೇಷನ್ ಸುತ್ತಲೆಡು ಪೊಲೀಸರು ನಡಪಾಯಿನ ಕಾರ್ಯಾಚರಣೆಡು 52 ಜನ ಅಮಲು ವಸ್ತುದೆ ತೊನ್ನ ನಿಘಂಟಾತಂಡು ಪೊಲೀಸರು ತನಿಖೆ ಮಲ್ಪನಗ ಸಂಶಯದ ರೀತಿ ವರ್ತನೆ ತೋಜಾಯಿನ 1,000 ಜನಕ್ಕಲೇನು ಪರೀಕ್ಷೆ ಮಲ್ಪನಗ ಅಂದಿಟ್ಟು 52 ಜನ ತಿಕ್ಕಲ್ದು ಬೂರ್ದೇರು 52 ಜನ ಟು 25 ಜನ ಬರೋ ಕಲ್ಪನಕ್ಲು ಒಂದಿಟ್ಟು ಇರುವೇರು ಊರ್ದಕ್ಲು ಬೊಕ್ಕ 23 ಜನ ಪರವೂರ್ದಕ್ಲು ಬರೋ ಕಲ್ಪನ 10 ದಿನ 27 ಜಂಟು ಕಾರ್ಮಿಕರು 17 ಬೇತೆ ಬೇತೆ ಕೆಲಸದಕ್ಲು 10 ಜನ ಅಂದು ಗೊತ್ತಾತಂಡು ಅಮಲು ವಸ್ತು ದೆತ್ತೊಂದು ತಿಕ್ಕಲ್ದ ಬೂರ್ನಕ್ಲಿಗ ಕೌನ್ಸಿಲಿಂಗ್ ಬೊಕ್ಕ ಅಕ್ಲಿನ ಮಿತ್ತ ಕ್ರಮ ದೆತ್ತೊಂದು ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ತೆರಿಪಾದಿರು ಹೊಸ ವರ್ಷಾಚರಣೆದ ಪೊರ್ತುಡು ಅಮಲು ಸುತ್ತಲೂ ಕುಡ್ಲಗ ಬರ್ಪುನ ತಡೆಪುನ ದಿಟ್ಟಿಡು ಪೊಲೀಸರು ಭಾರಿ ಜಾಗ್ರತೆ ವಹಿಸದಿತ್ತೇರು ಡಿಸೆಂಬರ್ 30 ನಗರ ಪೊಲೀಸರು ರಡ್ಡು ಬೇತೆ ಬೇತೆ ಕೇಸ್ಲಿಡು 3 ಅಮಲು ವಸ್ತು ಮಾರುನಕ್ಲೇನು ಪತ್ತದಿತ್ತೇರು ಒರಿಯಡ 5 ಗ್ರಾಮ್ MDMA ಇತ್ತಂಡು 3 ಆರೋಪಿಲ ಕ್ರಿಮಿನಲ್ ಆದುಲ್ಲೇರು ಕುಡ್ಲಾ ಊರದ ಜನಕ್ಲಿನ ಬೊಕ್ಕ ಬೇತೆ ಬೇತೆ ಸಂಘಟನೆಲಿನ ಬಿರುಸಾಯದೊಟ್ಟಿಗೂ ಒಗ್ಗಟ್ಟಿಡು ಕಾರ್ಯ ಮಲ್ತಂಡ ಅಮಲು ಸೊತ್ತುಲಿನ ಪೀಡೆನು ದೆತ್ತದಕ್ಕೊಲಿ ಕುಡ್ಲಾ ನಗರಗೂ ರಕ್ಷಣೆ ನಿರ್ಮಲವಾದ ದಿವಲಿಂದ ವಿಶ್ವಾಸ ಎಂಕ್ಲೆಗುಂಡೊಂದು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪ್ರಕಟಣೆ ತೆರಿಪಾದರು ಕಬಡ್ಡಿ ಗೊಬ್ಬುಡು ಉಳ್ಳಾಲದ ಜವಣ ಜವಂದಿ ರಾಷ್ಟ್ರ ಮಟ್ಟಡು ಗೊಬ್ಬುಡು ಪನ್ಪನ ಆಸೆ ಉಂಡು ಉಳ್ಳಾಲಡು ರಾಷ್ಟ್ರ ಮಟ್ಟದ ಕಬಡ್ಡಿಲ ಆವಡುಂದು ವಿಧಾನಸಭೆತ ಗುರ್ಕಾರ್ಯರು ಯುಟಿ ಖಾದರ್ ಫರೀದ್ ಪಂತೆರು ಫ್ರೆಂಡ್ಸ್ ಉಳ್ಳಾಲ ಅಕಾಡೆಮಿದ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಆಜೆಟ್ ಸಾಧಕರಿಗೆ ತಮ್ಮನದ ಮರ್ಯಾದೆ ಮಲ್ತದ ಆರ್ಪಾತಿರಿಯರು ಫ್ರೆಂಡ್ಸ್ ಉಳ್ಳಾಲ ಅಕಾಡೆಮಿದ ನಿಲಿಟ್ ಕರ್ನಾಟಕ ರಾಜ್ಯ ಜಿಲ್ಲೆ ಬೊಕ್ಕ ತಾಲೂಕುದ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ದ ಜತೆ ಸೇರಿಗೆಡು ಪ್ರೋ ಕಬಡ್ಡಿ ಲೀಗ್ ಸೀಸನ್ ಆಜಿ ಬುಧಾರ ಉಳ್ಳಾಲದ ಮಹಾತ್ಮ ಗಾಂಧಿ ರಂಗಮಂದಿರಡು ನಡತಿನ ಪೊರ್ತುಡು ಸಾಧಕರಿಗೆ ತಮ್ಮನದ ಮರ್ಯಾದೆ ಬೊಕ್ಕ ಗೊಬ್ಬುದ ಕೇರಿಗೆ ಇನಾಮು ಪಟ್ಟಣ ಕಾರ್ಯಕ್ರಮ ನಡೆತಂಡು ಸಾಧಕರು ಸಮಾಜ ಸೇವಕರು ಎಜೆ ಶೇಖರ್ ಕಬಡ್ಡಿ ಗೊಬ್ಬುದ ಸಾಧಕರು ಗೋಪಿನಾಥ ರಾಜ್ಯ ವಿಧಾನಸಭೆದ ಗುರ್ಕಾರ್ಯರು ಯುಟಿ ಖಾದರ್ ಫರೀದ್ ಬೊಕ್ಕ ಖಾದರ್ ರೆನ್ನ ಸೆಕ್ರೆಟರಿಗೆ ತಮ್ಮನದ ಮರ್ಯಾದೆ ಮಲ್ತೇರು ವಿಶ್ವಕಪ್ ಕಬಡ್ಡಿ ದಾಖಲೆ ಮಲ್ತಿನ ಕೂಟದ ಧನಲಕ್ಷ್ಮಿ ಪೂಜಾರಿ ರೆಗ್ಲ ತಮ್ಮನದ ಮರ್ಯಾದೆ ಮಲ್ತೇರು ಖಾದರ್ ಫರೀದ್ ಪಾತಿರ್ದು ಇಲ್ಲಡೆ ಟ್ರೈನಿಂಗ್ ಕೊರೊಂದು ಕಬಡ್ಡಿ ಬಗ್ಗೆ ಟುಮೇದು ದೆತ್ತೊನ್ನ ಆಕಾಶ್ ಶೆಟ್ಟಿ ಬೊಕ್ಕ ಫ್ರೆಂಡ್ಸ್ ಉಳ್ಳಾಲ ಕೂಟಗೂ ಮೆಚ್ಚುಗೆ ತೆರಿಪಾವೆ ಉಳ್ಳಾಲದ ಜವಂದಿ ರಾಷ್ಟ್ರೀಯ ಮಟ್ಟದ ಗೊಬ್ಬುಡು ಪಾಲ್ದೆತ್ತನೋಡು ಪನ್ಪನ ಆಸೆ ಉಂಡು ಅಂಚನೆ ಉಳ್ಳಾಲಡು ರಾಷ್ಟ್ರ ಮಟ್ಟದ ಗೊಬ್ಬುದ ಕೂಟಲ ನಡಪುನಂಚ ಆವಡೆಂದು ಪಂಡೇರು ಮುಗಿತಲದ ಕಾರ್ಯಕ್ರಮಟ್ಟು ಪ್ರೋ ಕಬಡ್ಡಿ ಲೀಗ್ ಸೀಸನ್ ಆಜೆಟ್ ವೈಯಕ್ತಿಕ ಸಾಧನೆದ ಇನಾಮ್ಲೇನು ಬೊಕ್ಕ ಪಂತೊಡು ಗಿಂದಿನ ಕೂಟಲಿಗೆ ಇನಾಮ್ಲೇನು ಪಟ್ಟಿಯರು ಎಲ್ಮಾಸ್ ಬೆಂಗಳೂರು ಕೂಟ 1ನೇ ಇನಾಮು ಬೊಕ್ಕ ಅಲಯನ್ಸ್ ಪ್ರಾಪರ್ಟೀಸ್ ಕುಡ್ಲಾ 2ನೇ ಇನಾಮು ಗೆಂದಂಡು ಫ್ರೆಂಡ್ಸ್ ಉಳ್ಳಾಲ ಅಕಾಡೆಮಿ ಕೂಟದ ಸಾರಥಿ ಆಕಾಶ್ ಶೆಟ್ಟಿ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿತ್ತರು ನಮಗೆ ರಾಜ್ಯಕ್ಕೆ ಒಂದು ದೊಡ್ಡೊಂದು ಹುಚ್ಚ ನಿಮಗೆ ಕಬಡ್ಡಿ ಒಂದು ಅಂತ ಒಂದು ಹುಚ್ಚಾಗಿ ಬಿಡೋದು ಕೆಲಸ ಗೊತ್ತಾಗಿದೆ ಏನೇ ಸಮಸ್ಯೆ ಇದ್ದರೂ ಕೂಡ ವರ್ಷಕ್ಕೊಮ್ಮೆ ಕಬಡ್ಡಿ ಮಾಡದಿದ್ದರೆ ಬಹುಶಃ ಅವರಿಗೆ ಇದಾಗೋದಿಲ್ಲ ಪ್ಲಸ್ ಯುವಕರಿಗೆ ಟ್ರೈನಿಂಗ್ ಮಾಡಬೇಕಂತ ಜಾಗ ಸಿಕ್ಕಿದಾಗ ಸ್ವಂತ ಮನೆಯಲ್ಲೇ ಫಸ್ಟ್ ಫ್ಲೋರಲ್ಲಿ ಇವತ್ತು ಟ್ರೈನಿಂಗ್ ಮಾಡುವಂಥ ದೊಡ್ಡ ಮಟ್ಟದ ಇವತ್ತು ಆ ಒಂದು ಪ್ರಾಮಾಣಿಕತೆ ಪ್ರಯತ್ನ ಇವತ್ತು ಮಾಡಿದ್ದಾರೆ ಇಂತಹ 2-3 ಯುವಕರು ಭವಿಷ್ಯದ ದಿನಗಳಲ್ಲಿ ಒಂದಲ್ಲೊಂದು ದಿವಸ ಉಳ್ಳಾಲದ ಒಬ್ಬ ಯುವತಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಆಡ್ತಾರೆ ಅದು ಕೆಲಸದಿಂದ ಬಂದು ಆಗ್ತದೆ ಅದು ಆಗಬೇಕಂತ ಹೇಳಿಕ್ಕೆ ಇಚ್ಛಿಸುವಂಥದ್ದು ಅದೇ ರೀತಿ ಎಲ್ಲ ನಮ್ಮ ಉಳ್ಳಾಲ ಜನತೆಗೆ ನಮ್ಮ ಪ್ರೀತಿ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಯಾಕೆ ಇವರೆಲ್ಲ ಈ ಕಾರ್ಯ ಮಾಡುವಾಗ ತಾವೆಲ್ಲರೂ ಕೂಡ ಬಂದು ಈ ಕ್ರೀಡಾಪಟುಗಳಿಗೆ ಕಬಡ್ಡಿ ವಿಶೇಷ ಪ್ರೋತ್ಸಾಹ ತಾವು ಇವತ್ತು ಕೊಡ್ತಾ ಇದ್ದೀರಿ ಅದೇ ಬಹುಶಃ ಆಕಾಶ್ ಶೆಟ್ಟಿ ಅವರಿಗೆ ಒಂದು ದೊಡ್ಡ ಗ್ಲೂಕೋಸ್ ಕೊಟ್ಟಾಗೆ ಪ್ರತಿ ವರ್ಷ ಮಾಡಲೇಬೇಕಂದ್ರೆ ಇವರ ಜನರ ಉಳ್ಳಾಲ ಜನತೆಯ ಪ್ರೀತಿ ವಿಶ್ವಾಸವೇ ಬಹುಶಃ ಆಕಾಶ್ ಶೆಟ್ಟಿ ಅವರು ಪ್ರತಿ ವರ್ಷ ಮತ್ತೆ ಇವತ್ತು ನಮ್ಮ ಬಂಗೇರವರು ಕೂಡ ಬಹುಶಃ
ಎಲ್ಲ ಸೇರಿ ಇವತ್ತು ಮಾಡುವಂಥದ್ದು. ಅದಕ್ಕೆ ನಾನು ಪ್ರೋತ್ಸಾಹ ಕೊಡ್ತಿದ್ದೆ, ಅದಕ್ಕೆ ಯಾವಾಗ ಪ್ರೋತ್ಸಾಹ ಇರಲಿ ಅಂತ ಹೇಳಿಕೊಳ್ತಾ, ಮೊಬೈಲ್ ಚಾರ್ಜ್ ಮಲ್ಪನ ಪೊರ್ತುಡು ಶಾರ್ಟ್ ಸರ್ಕ್ಯೂಟ್ ಆದ ಜಿಪ್ಪನ ಕೋಣೇಡಿ ಪೊತ್ತಿನ ವಿಶೇಷ ಸಂಗತಿ ಕಾಸರಗೋಡು ಉಳಿಯ ತಡ್ಕದ ಭಗವತಿ ನಗರೋಡು ನಡೆತಿದ್ದಳು. ಮೊಬೈಲ್ ಚಾರ್ಜ್ ಮಲ್ಪನ ಪೊರ್ತುಡು ಶಾರ್ಟ್ ಸರ್ಕ್ಯೂಟ್ ಆದ ಜೆಪ್ಪನ ಕೋಣೇಡಿ ಪೊತ್ತಿನ ವಿಶೇಷ ಸಂಗತಿ ಕಾಸರಗೋಡು ಉಳಿಯ ತಡ್ಕದ ಭಗವತಿ ನಗರೋಡು ನಡೆತಿದ್ದಳು. ಚಿತ್ರಕುಮಾರಿ ಪನ್ಪನರಣ ಇಲ್ಲಡ್ ಈ ಸಂಗತಿ ನಡೆತಿದ್ದಿತ್ತದು. ಕಾಸರಗೋಡುರ್ದು ಅಗ್ನಿಶಾಮಕ ದಳ ತಕ್ಕಲು ಬತ್ತದು ಸೂತೆಕ್ಕಾದೆರು. ಕೋಣಿಡಿತ್ತಿನ ಕಬಾಟ್, ಮೇಜಿ, ಮಂಚ, ಹಾಸಿಗೆ ಕುಂಟು ಮಾತ ಸೇರ್ದು ಬಿಲೆಬಾಳುನ ಸೊತ್ತುಲು ಪೊತ್ತುದು ಪೋತುಣೊಂದು ತೆರೆದು ಬೈದಂಡು. ಕಂಬಳದ ಎರುಕಲು ಗೆಂದಿನನೆ ಉದ್ದೇಶದಿವೊಂದು ಎರುಕ್ಲಿನ ಯಜಮಾನಿರೇನು ಲೂಟೆರ ಪ್ರಯತ್ನ ಮಲ್ತಿನ ಸಂಗತಿ ಒಂಜಿ ಮುಲ್ಕಿ ಪೊಲೀಸ್ ಸ್ಟೇಷನ್ ಸುತ್ತದ ಅಂಗಾರೆಗುಡ್ಡೆಡು ನಡೆತಿದ್ದರು. ಈ ಬಗೆಟ್ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ತಿರು. ಮುಲ್ಕಿ ಅಂಗಾರೆಗುಡ್ಡೆದ ಏರುಕ್ಲಿನ ಯಜಮಾನಿರೇನು ಲೂಟೆರ ಪ್ರಯತ್ನ ಮಲ್ತಿನ ಸಂಗತಿ ನಡೆತದಿತ್ತದು. ವಿಡಿಯೋ ಒಂಜಿ ಸಾಮಾಜಿಕ ಜಾಲತಾಣಡು ಸುದ್ದಿ ಆತನು. ಈ ಬಗೆಟ್ ಮುಲ್ಕಿ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ತೇರು. ಅಂಗಾರೆಗುಡ್ಡೆದ ಅಬುಬಕರ್ ಮೂಜಿ ಜೋಡೆರುಕುಲು ಐನ ಪೇರು ಕೊರ್ಪನ ಪೆತ್ತಲು ಬೊಕ್ಕ ಬೇತೆ ಬೋರಿ ಏರ್ಮೇಲೆನು ತಾಂಕೊಂದುಲ್ಲೆರು. ಇಂಚೆಪ್ಪ ಅರೆನ ಎರುಕುಲು ಕಂಬಳದ ಪಂತುಡು ಇನಾಮ್ಗೆಂದದ ಇಂದೇನೆ ಉದ್ದೇಶ ಆದ ದಿವೊಂದು ಕೈತಲ್ದ ಗ್ರಾಮದ ಮೂವಿರ ಆರೋಪಿಲು ಲೂಟೆರ ಪ್ರಯತ್ನ ಮಲ್ತದೆರಂದು ದೂರು ಕೊಡ್ತೇರು. ಇಲ್ಲಡೆ ಪೊಗ್ಗಿನ ಪೊರ್ತುಡು ಅಬುಬಕರ್ ಮೇರ್ನ ಅಮ್ಮಿರ್ ಸಂಶುದ್ದೀನ್ ರೇಗ್ ಆರೋಪಿಲು ಪೆಟ್ಟು ಪಾಡ್ದಿತ್ತೇರು. ಅಬುಬಕರ್ ಅಮ್ಮಿರಿನ ಬಚಾವ್ ಮಲ್ತದೇರು. ಈ ಸಂಗತಿ ಸಂಬಂಧಪಟ್ಟಿನಂಚ ಆರೋಪಿಲು ಕೈತಲ್ದ ಗ್ರಾಮದಕ್ಕಲೊಂದು ಮಾಹಿತಿ ಬೈದಂಡು. ಅಂಗಾರೆಗುಡ್ಡೆ ಮಾರ್ಗುಡು ಹಿಂದೂ ಮುಸ್ಲಿಂ ಸಮುದಾಯದಕ್ಕಲು ಒಂಜಕ್ಕೊಂಜಿ ಸೌಹಾರ್ದತೆಡು ಜೀವನ ಕರಿತೊಂದಿದ್ದದು. ಈ ವಿಚಾರಡು ಹಿಂದೂ ಸಮುದಾಯದಕ್ಕಲು ಅಬುಬಕರ್ ಸಂಸಾರಗು ಬೆರಿಸಾಯ ಆದು ಉಂತುದೇರು. ಸಂತ್ರಸ್ತ ಕುಟುಂಬ ಬಕ್ಕ ಗ್ರಾಮಸ್ಥರು ಮುಲ್ಕಿ ಪೊಲೀಸ್ ಸ್ಟೇಷನ್ಗೆ ಪೋದು ದೂರು ಕೊಡ್ದಿತ್ತದು. ದೂರು ಆಧಾರಡು ನನ್ನದ ಕ್ರಮ ದೆತ್ತನುಂದು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮಾಹಿತಿ ಕೊಡ್ತೇರು. ಮೂವೇರು ಆರೋಪಿಲೆಡ್ ಇರುವೇರು ಈ ದುಂಬು ಬೇತೆ ಬೇತೆ ಕೇಸ್ಲೆಡ್ ಇತ್ತಿನ ಕುಲಂದು ಪೊಲೀಸ್ ಕಮಿಷನರ್ ತೆರಿಪಾದರು. ಇತ್ತೆ ಸುರುತ ಮಾಹಿತಿ ಮಾತ್ರ ತಿಕ್ಕದಿತ್ತದು. ಕೇಸ್ ಬಗೆಟ್ಟು ಹೆಚ್ಚಿನ ವಿವರಲು ತನಿಖೆಡ್ದು ತೆರೆದು ಬರೋಡಾತೆ. ರಡ್ಡು ಸರತಿ 25ನೇ ಹೊಸ ವರ್ಷನು ಜನ ಎತ್ಕೊಂಡೆರು. ಕ್ಯಾಲೆಂಡರ್ ಹೊಸ ವರ್ಷಕ್ಕೂ ಹೊಸ ಪ್ರತಿಜ್ಞೆ ಮಲ್ತಿದ್ದೇರು. ಒಡಿಪುದ ದೊಡ್ಡಣ್ಣ ಗುಡ್ಡೆದ ಬಾಳಿಗ ಆಸ್ಪತ್ರೆಡು ಅಮಲು ಚಟ ಬುಡುಗಡೆದ ಅಪರೂಪದ ಶಿಬಿರ ನಡಪಾದೆರು. ಹೊಸ ಕ್ಯಾಲೆಂಡರ್ ವರ್ಷ 2020 ಆಜೇನು ಒಡಿಪುದ ದೊಡ್ಡಣ್ಣ ಗುಡ್ಡೆ ಬಾಳಿಗ ಆಸ್ಪತ್ರೆಡು ಶಿಬಿರದ ಒಂದು ವಿಶೇಷ ರೀತಿಡಿ ಎದ್ಕೊಂಡಿರು. ಅಮಲ್ ಚಟ ಬುಡುಗಡೆದ ಶಿಬಿರ ಒಂದು ಕರಿನಾ ಪಾಕ ವರ್ಷಲಿಡ್ದು ಜನವರಿ 1-10 ಮುಟ್ಟ ಇಂಚಿನ ಶಿಬಿರಲೇನು ಒಡಿಪು ದೊಡ್ಡಣ್ಣ ಗುಡ್ಡೆದ ಬಾಳಿಗ ಆಸ್ಪತ್ರೆ ನಡಪ ಒಂದು ಬೈತಂಡು ಒಂದು ಮಾದರಿ ಶಿಬಿರ ಅಂದು ಗುರ್ತ ಮಲ್ತೊಂದುಂಡು. ಈ ವರ್ಷದ ಶಿಬಿರಡು 33 ಜನ ಪರ್ಪುನ ಬುಡ್ಪುನ ಪ್ರತಿಜ್ಞದ ಒಟ್ಟುಗೂ ಶಿಬಿರಗೂ ಸೇರ್ದರು. ಶಿಬಿರ ಗುರುವಾರ ಉದಿಪನ ಆಂಡು. ಆಸ್ಪತ್ರೆದ ನಿರ್ದೇಶಕರು ಡಾಕ್ಟರ್ PV ಭಂಡಾರಿ ಗುರ್ಕಾರ್ಮಿಡು, ಸಮಾಜ ಸೇವಾ ಕಾರ್ಯಕರ್ತರು ವಿಶು ಶೆಟ್ಟಿ ಶಿಬಿರ ಉದಿಪನ ಮಲ್ತೆರು. ಗಂಗಸರ ಅಮಲಿಡ್ದ ಪುನಃ ಹಾಳು ಪರಿಣಾಮಲಿನ ಬಗೆಟ್ ಸುರುಕು ಕಿಂಜ ನಾಟಕ ನಡೆತಂಡು. ದುಂಬದ ಶಿಬಿರಡು ಪಾಲ್ದೆ ತೊಂದು ಪರ್ಪುನ ಬುಡ್ದು 5 ವರ್ಷಡ್ಲ ಹೆಚ್ಚ ಕಾಲ ಗಂಗಸರ ಮುಟ್ಟಂದೆ ಬದುಕು ಸಾಗಾಯಿನ ಆಜಿ ಜನಕ್ಕೂ ತಮ್ಮನದ ಮರ್ಯಾದೆ ಮಲ್ತಿನವು ವಿಶೇಷ ಆದೆತ್ತಂಡು. ಜನವರಿ 10 ಮುಟ್ಟ ನಡಪುನ ಈ ಶಿಬಿರೋಡು ಎಡೇನ ತೆರಿನ ಡಾಕ್ಟರ್ ಅಮಲ ಚಟ್ಟದಕ್ಲೇನು ಬೇತೆ ಬೇತೆ ರೀತಿಯ ಕೌನ್ಸಿಲಿಂಗ್ ಮಲ್ತದು ಮನಸ್ಸು ಗುಲ್ಲಾಸ ಕೊರ್ದು ಅಕ್ಲೇನು ಬರ್ಪುನ ಚಟ್ಟೊಡ್ದು ದೂರ ಮಲ್ಪನ ಪ್ರಯತ್ನ ಮಲ್ಪರೆ ಉಲ್ಲೇರು. ಎಡೆಮುಟ್ಟ ಇಂಚಿನ ಸುಮಾರು 34 ಶಿಬಿರ ನಡತದಿತ್ತದು. ಪಾಕ ಜನ ಪರ್ಪುನ ಬಿಡ್ತೇರು. ಈ ವರ್ಷದ ಶಿಬಿರೋಡು 33 ಜನ ಸೇರ್ದಿತ್ತದು. ಹೊಸ ಪ್ರತಿಜ್ಞದ ಒಟ್ಟುಗೂ ಹೊಸ ಬದುಕು ನಡಪಾಯರ ಸಜ್ಜಾತೆರು. ನೆಲ ನೀರು ಗಾಳಿ ಇಂಚ ಪರಿಸರ ರಕ್ಷಣೆ ಮಲ್ತದು ನಮ್ಮ ಭಾರತನ ಒರಿಪಾಡಾತನಂದು ಕೊಂಡೆವೂರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಪಂತೆರು. ಕಟೀಲು ಕ್ಷೇತ್ರದ ಕುದ್ರದ ಭ್ರಾಮರಿ ವನಟು ಶ್ರೀ ದುರ್ಗಾ ಹೋಮ ಜಪ ಯಜ್ಞದ ಲೇಸಡ್ 6 ಆಶೀರ್ವಚನ ಕೊರಿಯರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಭ್ರಾಮರಿ ವನಟ್ಟು ಗುರುವಾರ ಶ್ರೀ ರಾಮಕೃಷ್ಣ ತಪೋವನ ಪುರಾಲ್ದ ನಿಲಿಟ್ಟು ಶ್ರೀ ದುರ್ಗಾ ಜಪಯಜ್ಞ ಅಭಿಯಾನದಲ್ಲಿಕ್ಕೊಡು ಶ್ರೀ ದುರ್ಗಾ ಹೋಮ ಬಕ್ಕ ಜಪಯಜ್ಞ ಅಟ್ಟಣೆ ಮಲ್ತದಿತ್ತೆರು. ಶ್ರೀ ದುರ್ಗಾ ಪರಮೇಶ್ವರಿ ಭಾರತ ಮಾತಿನ ದಿವ್ಯ ಸ್ವರೂಪ ಪನ್ಪುನ ಎನ್ನಿನಂಚ ವಂದೇ ಮಾತರಂ ಕಟ್ಟದ 105 ವರ್ಷಲಿನ ಸಂಭ್ರಮನು
ದುರ್ಗಾ ಜಪಯಜ್ಞ ಅಭಿಯಾನಡು ದೀದಿತ್ತೆರು. ವಾಟ್ಸಪ್ಡ್ 6800 ಜನ ಪುದರ್ ಕೊಡ್ದಿತ್ತದು ದಿನನಿಚ್ಚ ಕಮ್ಮಿ ಪಂಡ 180 ಜಪನು ಕರಿನ 1 ತಿಂಗಳೊಡ್ದು ಮಲ್ತೊಂದು ಬೈದೆರು. ವಾಟ್ಸಪ್ಡ್ ಪುದರ್ ಕೊರಂದೆಲ ಸ್ವಂತ ಉಮೇದುಡು ಬೊಕ್ಕಲಾತ್ ಜನ ಜಪ ಅಭಿಯಾನಡು ಸೇರೊಂದೆರು. ವೇದವ್ಯಾಸ ತಂತ್ರಿ ಸ್ಕಂದ ಪ್ರಸಾದ್ ಭಟ್ ಪೌರೋಹಿತ್ಯಡು ದುರ್ಗಾ ಹೋಮ ಜಪ ಯಜ್ಞ ನಡೆತದು ಪೂರ್ಣಾಹುತಿ ಆಂಡು. ಕೊಂಡೆವೂರು ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಧಾರ್ಮಿಕ ಉಪನ್ಯಾಸಕರು ಆದರ್ಶ ಗೋಖಲೆ, ಕಟೀಲು ದೇವಸ್ಥಾನ ಆಡಳಿತ ಮಂಡಳಿ ಗುರುಕಾರರು ಸನತ್ ಕುಮಾರ್ ಶೆಟ್ಟಿ, ಕಟೀಲು ವಾಸುದೇವ ಆಸರಣ್ಣ, ಹರಿನಾರಾಯಣ ದಾಸ ಆಸರಣ್ಣ, ಕ್ಯಾಟ್ಸ್ ಫೌಂಡೇಶನ್ದ ಚಂದ್ರಶೇಖರ್ ಶೆಟ್ಟಿ, ಶ್ರೀ ರಾಮಕೃಷ್ಣ ತಪೋವನದ ರಂಜಿತ್ ಊರ ಪರವರ ಭಕ್ತರು ಈ ಪುರ್ತುಡಿತ್ತರು. ಸಭಾಲೇಸುಡು ಶ್ರೀ ರಾಮಕೃಷ್ಣ ತಪೋವನದ ರಂಜಿತ್ ಎತ್ಕೊಂಡಿರು. ಹರಿನಾರಾಯಣ ದಾಸ ಆಸರಣ್ಣ ಸುರುತ ಪಾತ್ರ ಪಂಡಿರು. ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಕೊರ್ದು ನಮ್ಮ ನೆಲ ನೀರು ಗಾಳಿ ಇಂಚ ಪರಿಸರ ರಕ್ಷಣೆ ಮಲ್ತದು ನಮ್ಮ ಭಾರತನು ಒರಿಪೋಡಾತನೆಂದು ಪಂಡಿರು. ಆದರ್ಶ ಗೋಖಲೆ ಉಪನ್ಯಾಸ ಕೊರಿಯರು. ಜಗದೀಶ್ ಶರ್ಮಾ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಪ್ರತಿಯೊಂದರಲ್ಲೂ ಭಾರತ ಮಾತೆ ಮತ್ತು ದುರ್ಗೆಯನ್ನು ಅಭಿನ್ನವಾಗಿ ಕಂಡಂತಹ ದೇವಸ್ಥಾನ ನಮ್ಮದು. ಆದ್ದರಿಂದ ಈ ಭಾರತ ಮಾತೆಗೆ ಯಾವುದೇ ಅನ್ಯಾಯ ಆಗಲಿ ಬಿಡಬಾರ್ದು. ಈಗೆಲ್ಲ ಮಾಡಿ ಭಾರತವನ್ನು ನಾವು ಶ್ರೀಮಂತವಾಗಿ ಉಳಿಸಿ ಬೆಳೆಸುವಲ್ಲಿ ತೊಡಗೋಣ. ಆ ಮೂಲಕವಾಗಿ ಭಾರತ ಪುನಃ ಈಗ ಎತ್ತಿ ನಿಂತಿದೆ, ಇಲ್ಲ ಅಂತಲ್ಲ. 1ನೇ ಸ್ಥಾನದಲ್ಲಿ ಶ್ರೀಮಂತ ರಾಷ್ಟ್ರವಾಗಿ ಭಾರತವನ್ನು ಕಾಣುವುದು ನಾವೆಲ್ಲ ಮನಸ್ಸು ಮಾಡಿದರೆ ಹೆಚ್ಚು ವರ್ಷ ಆಗಲಿ, ಒಂದು 10-20 ವರ್ಷದಲ್ಲಿ ಖಂಡಿತ ಸಾಧ್ಯ ಆಗ್ತದೆ. ಇಡೀ ಜಗತ್ತು ಭಾರತವನ್ನು ಒಪ್ತಾ ಉಂಟು. ಅಂತಹ ಭಾರತದ ಸೇವೆ, ಭಾರತದ ಭಕ್ತಿ ಮತ್ತು ನಮ್ಮ ಜಗನ್ಮಾತೆಯ ಭಕ್ತಿ ಬೇರೆ ಅಲ್ಲ. ಒಂದು ನಾಣ್ಯಕ್ಕೆ 2 ಮುಖಗಳಿರುವಂತೆ ದೇಶಭಕ್ತಿ ಮತ್ತು ದೇವಭಕ್ತಿ ಇದು ಎರಡು ಒಂದಕ್ಕೂ ಒಂದು ಪೂರಕವಾಗಿರುತ್ತದೆ. ಹಾಗಾಗಿ ನಾವು ಪ್ರಕೃತಿಯಲ್ಲಿ ನಮಗೆ ಬದುಕಿಗೆ ಬೇಕಾದ ಏನೆಲ್ಲ ಕೊಡ್ತದೋ, ಏನೆಲ್ಲ ಪಡ್ಕೊಳ್ತೇವೋ ಅದರಲ್ಲೆಲ್ಲ ದೇವರನ್ನು ಕಂಡಂತಹ ನಾವು ಈ ಪ್ರಕೃತಿಯನ್ನು ಕೆಡಿಸಬಾರದು. ವಿಶೇಷವಾಗಿ ಭಕ್ತ ಜನ ಯಾರಿದ್ದಾರೆ, ನಮ್ಮ ಎಲ್ಲರ ಎದುರುಗಡೆ ಇರುವಂತಹ ಒಂದು ಸಂಕಲ್ಪ, ನಾವು ಒಳ್ಳೆಯತನದ ಕಡೆಗೆ ನಡೆಯುವಂಥದ್ದು, ಒಳ್ಳೆಯತನದ ಕಡೆಗೆ ಹೆಜ್ಜೆ ಹಾಕುವಂಥದ್ದು. ಭಾರತ ಆ ದೃಷ್ಟಿಯ ಕಡೆಗೆ ಹೆಜ್ಜೆಯನ್ನು ಏನು ಹಾಕ್ತಾ ಇದೆ, ಅದಕ್ಕೆ ನಮ್ಮದು ಕೂಡ ನನ್ನದು ಒಂದು ಪಾಲು. ಅಧಿಕಸ್ಯ ಅಧಿಕಂ ಫಲಂ. ಸುಮಾರು 5 ಲಕ್ಷ ರೂಪಾಯಿ ಅನುದಾನಡು ಬಂಟ್ವಾಳ ತಾಲೂಕು ಅಮ್ಮುಂಜೆ ಗ್ರಾಮಡು ಬಾರಿಂಜೆ ಕಾಣಿಯೂರು ಹೊಸ ಮಾರ್ಗ ಕಟ್ಟಿದರು. ಅವೇನು ಶಾಸಕರು ರಾಜೇಶ್ ನಾಯಕ್ ಉದ್ದೀಪನ ಮಲ್ತೆರು. ಸುಮಾರು 5 ಲಕ್ಷ ರೂಪಾಯಿ ಅನುದಾನಡು ಬಂಟ್ವಾಳ ತಾಲೂಕು ಅಮ್ಮುಂಜೆ ಗ್ರಾಮಡು ಬಾರಿಂಜೆ ಕಾಣಿಯೂರು ಹೊಸ ಮಾರ್ಗ ಕಟ್ಟದಿತ್ತದು. ಅವೇನು ಶಾಸಕರು ರಾಜೇಶ್ ನಾಯಕ್ ಉದ್ದೀಪನ ಮಲ್ತೆರು. ಜಾಗೆದಾನ ಮಲ್ತದಿನ ವಿನಯ್ ನಾಯಕ್ ಅಮ್ಮುಂಜದರೆಗೂ ಶಾಸಕರು ತಮ್ಮನದ ಮರ್ಯಾದೆ ಮಲ್ತೆರು. ಅಮ್ಮುಂಜೆ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಲಕ್ಷ್ಮಿ, ಒತ್ತು ಗುರ್ಕಾರ್ಯರು ರಾಧಾಕೃಷ್ಣ, ತಂತ್ರಿ, ಗ್ರಾಮ ಪಂಚಾಯತ್ ಸದಸ್ಯರು ರವೀಂದ್ರ ಸುವರ್ಣ ಈ ಪೊರ್ತುಡಿತ್ತರು. ಅಂಚನೆ ಅದಕ್ಕೆ ಮೈಸೂರು ಪೇಟೆ ಮಾನವರಿಗೆ ನಲ್ಪಲೆ ಗೋಪಾಲಾಚಾರ್ ಬಡಕ ಬೈದರಿಗೆ ನಂಗೆ ಸುರುವಂತಾದ ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ನಮ್ಮ ಭಾಗದ ಅಮ್ಮುಂಜದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲಕ್ಷ್ಮೀ ಕೌಲೇರು, ಉಪಾಧ್ಯಕ್ಷರಾದ ತಂತ್ರೂಲೇರು ಅಭಿನಂದನೆ ಮಂತಂದಿದ್ದಾರೆ. ಅಂಚನೆ ಲಕ್ಷ್ಮಿ ಅಕ್ಕ ಅವರಿಗೆ ನೆನಪದ ಕಾಣಿಕೆ ಕುರಿತು ಒಡಿಪುದ ಭೀಮಾ ಜುವೆಲರ್ಸ್ ಸಿಎಸ್ಆರ್ ಯೋಜನೆದಡಿಟ್ಟು ಒಡಿಪು ಜಿಲ್ಲಾ ಪೊಲೀಸ್ ಇಲಾಖೆಗೆ ಮಹೀಂದ್ರಾ ಕಂಪನಿದ ಬೊಲೆರೋ ಜೀಪು ಒದಗಾತಂಡು. ಒಡಿಪುದ ಭೀಮಾ ಜುವೆಲರ್ಸ್ ಸಿಎಸ್ಆರ್ ಯೋಜನೆದಡಿಟ್ಟು ಒಡಿಪು ಜಿಲ್ಲಾ ಪೊಲೀಸ್ ಇಲಾಖೆಗೆ ಮಹೀಂದ್ರಾ ಕಂಪನಿದ ಬೊಲೆರೋ ಜೀಪು ಒದಗಾತಂಡು. ಭೀಮಾ ಜುವೆಲರ್ಸ್ ಒಡಿಪುದ ಮಾರಾಟ ಬುಕ್ಕ ತೂವನ್ನ ಮುಖ್ಯಸ್ಥರು ಗುರುಪ್ರಸಾದ್, ಒಡಿಪು ಜಿಲ್ಲಾ ಎಸ್ಪಿ ಹರಿರಾಮ್ ಶಂಕರ್ರೆಗೂ ಜೀಪುದ ತರ್ಕೊಲ್ ಕೊರಿಯರು. ಹೆಚ್ಚಿಗೆ ಪೊಲೀಸ್ ಮುಖ್ಯಸ್ಥರು ಸುಧಾಕರ್ ಎಸ್ ನಾಯಕ್, ಪೊಲೀಸ್ ಒತ್ತು ಮುಖ್ಯಸ್ಥರು ಪ್ರಭು ಡಿಟಿ, ಜಿಲ್ಲಾ ಅತ್ಯರ್ದೆತ್ತದೀನ ಪಟ್ಲಂದ ಪೊಲೀಸರು ಇನ್ಸ್ಪೆಕ್ಟರ್ ರವಿಕುಮಾರ್ ಈ ಪುರ್ತುಡಿತ್ತರು. ಓವೇ ಗೊಬ್ಬುಲೆಡು ಉಪ್ಪುನಂಚಿನೆ ಕಂಬುಳೊಡ್ಲ ಓದಂಟು ಕೆಪ್ಪುಗೊಪ್ಪು ಉಪ್ಪುನವೆ ಆಂಡ ಏರ್ನಲ ಮರ್ಯಾದೆ ದೆಪ್ಪುನ ಪೊಕ್ಕಡೆ ದೂರುನ ಸರಿಯತ್ತಂದು ರಾಜ್ಯ ಕಂಬುಳ ಅಸೋಸಿಯೇಷನ್ ಗುರ್ಕಾರ್ಯರು ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಪಂತೆರು.
ಕುಡ್ಲಾ ಬಂಗ್ರಾ ಕೂಳೂರದ ಗೋಲ್ಡ್ ಫಿಂಚಸ್ ಇಟ್ಟಿಟ್ಟು ನಡತಿನ ರಾಮ ಲಕ್ಷ್ಮಣ ಜೋಡು ಕರೆ ಕಂಬಳುಡು ಕಂಬಳದ ಭೀಷ್ಮ ಅಂದು ಪುದರ್ಪಡಿನ ಹಿರಿಯ ತೀರ್ಪುಗಾರರು ಪ್ರೊಫೆಸರ್ ಗುಣಪಾಲ ಕಡಂಬರಿಗು ಅರುಣ್ ಶೆಟ್ಟಿ ಪನ್ಪನಾರು ವೇದಿಕೆಡೆ ಅಪಮಾನ ಮಲ್ತಿನ ಸಂಗತಿ ಬಗೆಟ್ಟು ರಾಜ್ಯ ಕಂಬಳ ಅಸೋಸಿಯೇಷನ್ ಗುರ್ಕಾರ್ಯರು ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಎದುರುತ್ತರ ಕೊಡ್ತರು. ಕಂಬಳ ಇತ್ತೆ ಬಾರಿ ಪುದರಡುಂಡು ಅಂತಾರಾಷ್ಟ್ರೀಯ ಮಟ್ಟದ ಗೊಬ್ಬಾದು ಬೆಳೆತಂಡು ತರೆಡ್ದು ತರೆ ಬತ್ತಿನ ಕಂಬಳ ಗೊಬ್ಬನು ಒರಿಪಾದು ಬೆಳೆಪಾವನವು ನಮ್ಮ ಮಾತಿರ್ನಲ ಕರ್ತವ್ಯ ಅಂತ ಪಂಡೇರು. ಶಿಸ್ತಿಗೂ ಸರಿಯಾದ ಕಂಬಳ ರಾಜಗೊಬ್ಬಾದ ದೊಂಬರಿಯಡೊಂದು ನಮ್ಮ ಮಾತ ಬಯಕುವ ಒವ್ವೇ ಗೊಬ್ಬುಡುಪ್ಪು ನಂಚ ಕಂಬಳೊಡ್ಲ ಕೆಪ್ಪುಗುಪ್ಪು ಓದಂಟು ಇತ್ತಿನವೆ ಅಂಡ ಒವ್ವೇ ವ್ಯಕ್ತಿ ಸಮಿತಿ ಏರುಕ್ಲಿನ ಯಜಮಾನಿರು ವೀಕ್ಷಕ ವಿವರಣೆ ಕೊರ್ಪನಕಲು ತೀರ್ಪುಗಾರರು ಅತ್ತಂಡ ಕಂಬಳದ ವ್ಯವಸ್ಥಾಪಕರಿನ ಬಗೆಟ್ಟು ವೈಯಕ್ತಿಕ ಮರ್ಯಾದೆ ದೆಪ್ಪುನ ಅತ್ತಂಡ ಬೊಡ್ಚಾಂದಿ ದೂರುನ ಸರಿಯತ್ತು ದೂರುನ ಆರೋಗ್ಯಕರ ಆದುಪ್ಪಡು ಅವತ್ತಂದೆ ಮಿತ್ತು ಪೋಯರೆ ಬಲ್ಲಿಂದ ಆರ್ಪಂಡೇರು. ಈ ಬಗೆಟ್ಟು ಎಂಕ್ಲಿಗೆ ಬೇಜಾರು ಉಂಡು. ಕಂಬಳಗೂ ನಮ್ಮ ಮಾತಾ ಕೊರ್ನ ಸೇವೆ ಬೊಕ್ಕ ನಮ್ಮ ನಡವಳಿಕೆ ಭಾರಿ ಮುಖ್ಯ. ಈ ವಿಷಯದ ಬಗೆಟ್ಟು ಪ್ರೊಫೆಸರ್ ಗುಣಪಾಲ ಕಡಂಬ ಅರುಣ್ ಶೆಟ್ಟಿ ಲೋಕೇಶ್ ಶೆಟ್ಟಿಯರೇನು ಲೆತ್ತದು ಸೌಹಾರ್ದತೆಡು ಸಮಸ್ಯೆ ಪರಿಹಾರ ಮಲ್ಪರೆ ನಮ್ಮ ಶಿಸ್ತು ಸಮಿತಿ ಗುರ್ಕಾರ್ಯರು ಭಾಸ್ಕರ್ ಎಸ್ ಕೋಟ್ಯಾನ್, ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಕಂಬಳದ ಹಿರಿಯರು, ರಾಜ್ಯ ಕಂಬಳ ಅಸೋಸಿಯೇಷನ್ ಪದಾಧಿಕಾರಿಗಳಿನ ತುರ್ತು ಸಭೆ ನಡಪಾವಣೆಂದು ದೇವಿ ಪ್ರಸಾದ್ ಶೆಟ್ಟಿ ತಿಳಿಪಾದರು. ಕಂಬಳದಲ್ಲಿ ಯಾವುದೇ ಕ್ರೀಡೆ, ಅದು ಕಂಬಳ ಅಂತಲ್ಲ, ಯಾವುದೇ ಕ್ರೀಡೆಯಲ್ಲಿ ವಾದ ವಿವಾದಗಳಾಗುವುದು ಸರ್ವಸಾಮಾನ್ಯ. ಆದರೆ ಅದು ಅತಿರೇಕ ಆಗಬಾರ್ದು. ಯಾರ್ದು ವೈಯಕ್ತಿಕ ತೇಜೋವಧೆ ಅಥವಾ ಸಮಿತಿಯ ತೇಜೋವಧೆ, ಯಾವ ವ್ಯಕ್ತಿಯ ತೇಜೋವಧೆ ಮಾಡುವುದನ್ನು ನಾವು ಅದು ಶೋಭೆ ಅಲ್ಲ ಯಾರಿಗೂ ಕೂಡ. ಗುಣಪಾಲ್ ಕಡಂಬರು ನಮ್ಮ ಕಂಬಳ ಸಮಿತಿಯ ಹಿರಿಯರು ಮತ್ತು ನಮ್ಮ ಕಂಬಳಕ್ಕೆ ಮಾರ್ಗದರ್ಶಕರಾಗಿ ತೀರ್ಪುಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಏನೋ ನಮ್ಮ ಕಂಬಳದ ಕುಟುಂಬದಲ್ಲಿ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದೆ. ಅದನ್ನೆಲ್ಲ ನಮ್ಮ ಕಂಬಳ ಸಮಿತಿಯ ಹಿರಿಯರು ಸೇರಿ, ನಾನು ಈಗಾಗಲೇ ಶಿಸ್ತು ಸಮಿತಿ ಅಧ್ಯಕ್ಷರಾದಂಥ ಭಾಸ್ಕರ್ ಕೋಟ್ಯಾನಿಗೆ ಹೇಳಿದ್ದೇನೆ, ಸಂಸದರಾದಂಥ ಬ್ರಿಜೇಶ್ ಚೌಟರವರನ್ನು ಸಂಪರ್ಕ ಮಾಡಿದ್ದೇನೆ ಮತ್ತು ಮೊನ್ನೆ ಗೊಂದಲ ಯಾರ್ಯಾರಿಗೆ ಯಾವ ರೀತಿ ಆಗಿದೆ, ನಮ್ಮ ಗುಣಪಾಲ್ ಕಡಂಬರವರು, ಅಲ್ಲಿ ಅರುಣ್ ಶೆಟ್ಟಿಯವರು ಮತ್ತು ನಮ್ಮ ಲೋಕೇಶ್ ಶೆಟ್ಟಿಯವರು ಎಲ್ಲರನ್ನೂ ಕರೆದು ಸೌಹಾರ್ದತವಾಗಿ ನಾವು ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡ್ತೇವೆ. ಕಂಬಳದಲ್ಲಿ ಗೊಂದಲ ಮಾಡಬಾರ್ದು, ಕಂಬಳದಲ್ಲಿ ಗೊಂದಲ ಇರಬಾರ್ದು. ಇದು ಶಿಸ್ತುಬದ್ಧ ಕ್ರೀಡೆ ಆಗಬೇಕು. ಕಂಬಳವನ್ನು ಭಾಳಷ್ಟು ಜನಸಾಮಾನ್ಯರು, ಉನ್ನತ ಅಧಿಕಾರಿ ವರ್ಗದವರು, ಒಂದು ಕಡೆ ಪೇಟದವರ ಹದ್ದಿನ ಕಣ್ಣಿದೆ. ಆದ್ದರಿಂದ ಇದೊಂದು ರೀತಿಯಲ್ಲಿ ಮೋಜು ಮಸ್ತಿ ಅಥವಾ ಒಂದು ವ್ಯಾಟ್ಸಪ್ಗಳಿಗೆ ಸೀಮಿತವಾಗಬಾರ್ದು. ಇದನ್ನು ಎಲ್ಲವನ್ನು ನಾವು ಕೂಡ ಗಮನಿಸ್ತಾ ಇದ್ದೇವೆ. ಈ ಎಲ್ಲವನ್ನು ಕೂಡ ಇದು ಹೊಸತಲ್ಲ. ಕಂಬಳದಲ್ಲಿ ಈ ರೀತಿಯ ಟೀಕೆಗಳು ಬರುವಂಥದ್ದು, ವೀಕ್ಷಕರಲ್ಲಿ ಗೊಂದಲ ಆಗಿರುವಂಥದ್ದು ಅಥವಾ ಕೋಣದ ಯಜಮಾನರಲ್ಲಿ ಗೊಂದಲ ಆಗುವಂಥದ್ದು, ತೀರ್ಪುಗಾರರಿಗೆ ಯಾರಾದರೂ ಟೀಕೆ ಮಾಡುವಂಥದ್ದು ಅನೇಕ ಸಲ ಆಗಿದೆ. ಇದು ಅನೇಕ ಸಲ ಆಗಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಆದರೆ ಇದು ಶೋಭೆ ಅಲ್ಲ. ನಾನು ಭಾಳ ಎಲ್ಲರ ಕಂಬಳದ ವ್ಯವಸ್ಥಾಪಕರ, ಕಂಬಳದ ನಮ್ಮ ಸಮಿತಿಯ ಮತ್ತು ಕಂಬಳಾಭಿಮಾನಿಗಳ ಪರವಾಗಿ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಯಾರಿಗೂ ನೋವಾಗಿದ್ದರೂ ಕೂಡ ಅದನ್ನು ಅವರು ಮನಸ್ಸಲ್ಲಿ ಇಟ್ಟುಕೊಳ್ಬಾರ್ದು. ಇದೊಂದು ರಾಜ್ಯ ಮಟ್ಟದ ಜಿನ ಭಜನೆದ ಪಂತ ಸೀಸನ್ 9 ಸೆಮಿಫೈನಲ್ ಬೊಕ್ಕ ಫೈನಲ್ ಪಿಲಿಗುಲತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನಡು ಜನವರಿ 3 ನಡಪಾವಣೆಂದು ಕುಡ್ಲದ ಜೈನ್ ಮಿಲನ್ ಗುರ್ಕಾರ್ಯರು ರತ್ನಾಕರ್ ಜೈನ್ ಪಂತೆರು. ಭಾರತೀಯ ಜೈನ್ ಮಿಲನ್ ಕುಡ್ಲದ ಗುರ್ಕಾರ್ಯರು ರತ್ನಾಕರ ಜೈನ್ ಕುಡ್ಲಡು ಸುದ್ದಿ ಕುಟ್ಟಡು ಪಾತಿರ್ದು ಭಾರತೀಯ ಜೈನ್ ಮಿಲನ್ ವಲಯ ಎನ್ಮೆ ತನಿಲೆಟ್ಟು ಈ ಸರ್ತಿ ಕುಡ್ಲ ಜೈನ್ ಮಿಲನ್ ಭಿನ್ನಾದಿಗಿಡು ರಾಜ್ಯಮಟ್ಟದ ಜಿನ ಭಜನೆದ ಪಂತ ಸೀಸನ್ 9 ಸೆಮಿಫೈನಲ್ ಬೊಕ್ಕ ಫೈನಲ್ ಪಿಲಿಕುಲುಡುಪ್ಪುನ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನಡು ಜನವರಿ 3 ದಿವೊಂದುಂಡು. ಈ ವರ್ಷ ಕುಡ್ಲಡಿ ಕಾರ್ಯಕ್ರಮ ನಡಪುನೊಂದು ಪಂಡೇರು. ಜೈನ್ ಮಿಲನ್ ಕುಡ್ಲದ ದುಂಬದ ಗುರ್ಕಾರ್ಯರು ಪುಷ್ಪರಾಜ್ ಜೈನ್ ಪಾತಿರ್ದು ಭಜನೆ ಅಳಿಯುನ ಕಾಲಗಟ್ಟುಡು ಒಂದು ಒರಿಯಡು ಪನ್ಪುನ ದಿಟ್ಟಿಡು ಎಂಕುಲು ಆನಿ ಮುಂದೇನು ಶುರು ಮಾಡ್ತದಿತ್ತದು. ಈ ಸರ್ತಿ ಒಂದು 9ನೇ ಸೀಸನ್ ಆದಿತ್ತದು ಗಡ್ದಡು ನಡತೊಂದುಂಡು. 2 ದಿನ ನಡಪರೆ ಇತ್ತದು ಪಾಕಜನ ನಾಯಕರು ಬರಿಯರೆ ಉಲ್ಲೇರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ, ಶ್ರವಣ ಬೆಳಗೊಳತ ಸ್ವಾಮೀಜಿ ಪಾಲ್ದೆತ್ತೊಂಬೆರೆಂದು ಪಂಡೇರು. ವಲಯ ಒತ್ತುಗುರ್ಕಾರ್ಯರು ಸುದರ್ಶನ್ ಜೈನ್, ವೈಶಾಲಿ ಪಡಿವಾಳ್, ಪ್ರಿಯದರ್ಶಿನಿ ಸುದ್ದಿ ಕೊಟ್ಟೊಡಿತ್ತೇರು. ಈ ಭಜನೆಯನ್ನು ಉಳಿಸಬೇಕಂತ ಹೇಳುವಂತ ಉದ್ದೇಶದಿಂದ ಶ್ರೀಯುತ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಮತ್ತು ಅನಿತಾ ಸುರೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಜೈನ್ ಮಿಲನ್ ಮುಖಾಂತರ ಈ ಭಜನೆ ಆರಂಭವಾಯಿತು. ಪ್ರಥಮದಲ್ಲಿ ಮಂಗಳೂರಲ್ಲೇ ಪ್ರಾಯೋಗಿಕವಾಗಿ ಆರಂಭವಾದ ಈ ಭಜನೆ
ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ನಡೆದಿದೆ. ಈ ಸಲ ಭಾರತೀಯ ಜೈನ ಮಿಲನ ಮಂಗಳೂರು ಇದರ ಪ್ರಾಯೋಜಕತ್ವವನ್ನು ಪಡೆದುಕೊಂಡಿದೆ. ಇದೇ ಬರುವ 3 ಮತ್ತು 4 ತಾರೀಕು ಸ್ಕೌಟ್ಸ್ ಅಂಡ್ ಗೈಡ್ಸ್ ಪಿಲಿಕುಲದಲ್ಲಿ ಈ ಕಾರ್ಯಕ್ರಮ ಬಹಳಷ್ಟು ಅದ್ದೂರಿಯಾಗಿ ನಡೆಯುತ್ತದೆ. 2 ದಿನಗಳಲ್ಲಿ ಆರಂಭದಲ್ಲಿ ಸೆಮಿಫೈನಲ್ ನಡೀತದೆ, 2ನೇ ದಿನ ಫೈನಲ್ ನಡೀತದೆ. ಅನೇಕ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗ್ಯವಹಿಸ್ತಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು, ಹಾಗೆ ಸ್ವಾಮೀಜಿಯವರು, ಹೊಂಬುಚ್ಚದ ಶ್ರೀಗಳು, ಎಲ್ಲ ಹಿರಿಯರು, ಜೈನ ಶ್ರವಣ ಬೆಳಗದ ಶ್ರೀಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. 10 ವರ್ಷ ಬೆದ್ರಡು வாசம் மல்தி நெடுதாவ்ர ಬೊಕ್ಕ ಆಳ್ವಾಸ್ ಸಂಸ್ಥೆಗೆ ಪೋಯಿ ನಡ್ದಾವ್ರ ತನಕ ಮಿತ್ತು ಪೋಯರ ಸಾಧ್ಯ ಆತನದ ಕಬಡ್ಡಿ ಗೊಬ್ಬದ ಮಲ್ಲ ಸಾಧಕಿರು ಧನಲಕ್ಷ್ಮಿ ಪೂಜಾರಿ ಪಂತಿರು ಬೆದ್ರದ ಬ್ರಹ್ಮಶ್ರೀ ಗುರು ನಾರಾಯಣ ಸ್ವಾಮಿ ಸೇವಾ ಸಂಘದ ಅಮೃತ ಮಹೋತ್ಸವ ಮುಗಿತಲ ಲೀಸುಡು ತಮ್ಮನದ ಮರ್ಯಾದೆ ಪಡೆದು ಆರ್ಪಾತಿರಿಯರು. ಬ್ರಹ್ಮಶ್ರೀ ಗುರು ನಾರಾಯಣ ಸ್ವಾಮಿ ಸೇವಾ ಸಂಘ ಮೂಡಾಯಿ ಬೆದ್ರ ಶ್ರೀ ನಾರಾಯಣ ಗುರು ಸೇವಾದಳ ಬೊಕ್ಕ ನಾರಾಯಣ ಗುರು ಮಹಿಳಾ ಘಟಕದ 75ನೇ ವರ್ಷದ ಅಮೃತ ಮಹೋತ್ಸವದ ಆಚರಣೆಡು ಅಖೇರಿಗೆ ಮುಗಿತಲ ಲೇಸಿಡು ಸಾಧಕರಿಗೆ ತಮ್ಮನ ಅಟ್ಟಣೆ ಆದಿತ್ತಂಡು. ವಕೀಲರು ಸಂಘದ ಗುರ್ಕಾರ್ಯರು ಸುರೇಶ್ ಕೆ ಪೂಜಾರಿ ಗುರ್ಕಾರ್ಮೇಡು ನಡತಿನ ಲೇಸಿಡು ಸಂಘಟನಾ ಸಮಿತಿ ಕಾರ್ಯಂತರು ರೋಹನ್ ಅಧಿಕಾರ ಬೊಟ್ಟು ಎದುಕೊಂಡಿರು. ಕಬಡ್ಡಿ ವಿಶ್ವಕಪ್ ಗೆಂದಿನ ಭಾರತೀಯ ಕೂಟದ ಸದಸ್ಯರು ಧನಲಕ್ಷ್ಮಿ ಪೂಜಾರಿ, ಸಹಕಾರಿ ಬೊಕ್ಕ ಕಂಬಳದ ಸಾಧಕರು ಈ ಸರ್ತಿ ಕರ್ನಾಟಕ ಸಹಕಾರ ರತ್ನ ಬಿರುದು ಪಡೆಯಿನ ಭಾಸ್ಕರ್ ಎಸ್ ಕೋಟ್ಯಾನ್ರಿಗೆ ತಮ್ಮನದ ಮರ್ಯಾದೆ ಮಲ್ತಿರು. ಧನಲಕ್ಷ್ಮಿ ಪೂಜಾರಿ ಪಾತಿರ್ದು ಸುರತ್ಕಲ್ಲಡು ತಾನು 15 ವರ್ಷ ಇತ್ತನಲ್ಲ ಬೆದ್ರಡು 10 ವರ್ಷದಾತು ವಾಸ ಮಲ್ತದೆ. ಬೆದ್ರಡು ಬುಳಿ ನೀಡ್ದಾವ್ರ ಬೊಕ್ಕ ಆಳ್ವಾಸ್ ಸಂಸ್ಥೆಗೆ ಪೋಯಿ ನೀಡ್ದಾವ್ರ ಗೊಬ್ಬುಡು ಮಿತ್ತು ಪೋಯರ ಸಾಧ್ಯ ಆಂಡು ಪಂಡೆರು. ಬಿಜೆಪಿ ದುಂಬುದ ಜಿಲ್ಲಾ ಗುರ್ಕಾರ್ಯರು ಸುದರ್ಶನ್ ಬೆದ್ರ ಮಲ್ಲ ಬಿನ್ನೆರಾದ ಪಾತಿರ್ದು ಸಾರತ್ ತೊರ್ಮನುತ್ತಾಯಿ ವೆಟ್ಟು ವೆಂಕಪ್ಪ ಕೋಟ್ಯಾನ್ ಗುರ್ಕಾರ್ಮಿಡು ಈ ಸಂಘ ತಾಪನೆ ಆತಂಡು ಆನಿದ ಕಷ್ಟದ ಕಾಲೊಡ್ಲ ಸಂಘ ಕಟ್ಟದ ಸಮಾಜ ಸೇವೆ ಮಲ್ತಿನ ಅಕ್ಲೆಗ್ ಮಾತನಮ ನಿಜಕ್ಲ ತರಿತಗ್ಗ ಒಡುಂದು ಪಂಡಿರು. ಸಂಘದ ಸಮಾಜ ಸೇವೆಗಿರುವ 25,000 ಹೆಚ್ಚ ಪಣವು ಸಹಾಯ ಕೊರ್ನ ಮಾತ್ರೆಗಳ ಮರ್ಯಾದೆ ಸಂದಾಯ್ತ ಮಲ್ತೆರು. ಸಂಘದ ಗುರ್ಕಾರ್ಯರು ಸುರೇಶ್ ಕೆ ಪೂಜಾರಿ ಬೊಕಾರಿನ ಬೊಡೆದಿ ಜಯಶ್ರೀರಿಗೂ ತಮ್ಮನದ ಮರ್ಯಾದೆ ಮಲ್ತೆರು. ಸುರೇಶ್ ಕೆ ಪೂಜಾರಿ ಗುರ್ಕಾರ್ಮೆದ ಪಾತ್ರ ಪಂಡದು ತಾನು 2019 ಸಂಘ ಸೇರುಂಡಲ 1989 ಸಾಮಾಜಿಕ ಜೀವನಡುಲ್ಲ ಮಾತಾ ಸಮಾಜ ಸೇರ್ದು ಸಮಾಜ ಸೇವೆ ಮಲ್ಪಡು ಒವೇನು ಮಲ್ಪೊನೆಂದಾಂಡಲ ಆಡಳಿತ ಮಂಡಳಿಗೆ ತೆರಿಪಾದ ಜವಾಬ್ದಾರಿ ದೆತ್ತನುಡು ಪಂಡೆರು. ಪಂಚಶಕ್ತಿ ಸಹಕಾರಿ ಸಂಘದ ರಂಜಿತ್ ಪೂಜಾರಿ, ಗೋಕರ್ಣನಾಥ ಬ್ಯಾಂಕ್ದ ಗುರ್ಕಾರ್ಯರು ಚಂದ್ರಶೇಖರ, ಜಗದೀಶ್ ಚಂದ್ರ, ಆಶಿತ್ ಬಂಗೇರ ಸಿಂಗಾಪುರ, ರೋಹಿತ್ ಮಾರ್ನಾಡ್, ಪ್ರಧಾನ ಸಂಚಾಲಕರು ರಾಮಾಜಿ ಪೂಜಾರಿ, ಸಂಚಾಲಕರು ಡಾಕ್ಟರ್ ರಮೇಶ್, ಮರ್ಯಾದೆ ಗುರ್ಕಾರ್ಯರು ನಾರಾಯಣ PM, ಒತ್ತು ಗುರ್ಕಾರ್ಯ ರವೀಂದ್ರ ಕರ್ಕೇರ, ನಾರಾಯಣ ಗುರು ಸೇವಾದಳತ ಗುರ್ಕಾರ್ಯರು ದಿನೇಶ್ ಪೂಜಾರಿ ಇಂಥ ಸಂಘದ ಪದಾಧಿಕಾರಿಗಳು ಬಿನ್ನೆರು ಬೊಕ್ಕ ಪೊಂಜೋಲಿನ ಘಟಕದ ಗುರ್ಕಾರ್ಯ ಸವಿತಾ ದಿನೇಶ್ ಲೀಸುಡು ಪಾಲ್ದೆತ್ತೊಂಡೆರು. ಎಂಕ ಇನಿತ ದಿನ 20 ವರ್ಷ ಏನು 14 ವರ್ಷ ಏನು ಸುರತ್ಕಲ್ಡ್ ಬದುಕದಿತ್ತೇಡ 10 ವರ್ಷ ಏನು ಮೂಡಬಿದ್ರೆಡ್ ಬದುಕದೀನಿ ಆಂಡ ಯಾನು ಈ ಮಣ್ಣನ ಈ ಮೂಡಬಿದ್ರದ ಮಣ್ಣನ ಯಾನು ಆಯ್ಕೆ ಮಲ್ತಿನ ಇಟ್ಟು ಯಾನು ಈ ಮಟ್ಟಗ ಪೋಯ ಪನ್ಪನ ಪಾತೆರನ ಪನ್ಪೆ ದೇಪಂಡ ಎಂಕ ಆಳ್ವಾಸು ಸಂಸ್ಥೆ ಪನ್ಪನ ಒಂಜಿ ಸಂಸ್ಥೆ ತಿಕ್ಕಿನ ಇಟ್ಟು ಏನು ಈ ಮಲ್ಲ ಮಟ್ಟಗೂ ಪೋಯ ನಿಕ್ಕಲ್ನ ಪ್ರೀತಿ ಆಶೀರ್ವಾದ ಎನ್ನ ಮಿತ್ತಿ ಉಪ್ಪಡು. 1950ನೇ ಇಸವಿಯಲ್ಲಿ ನಾವಿರಲಿಲ್ಲ. ಆದರೆ 2025ನೇ ಇಸವಿಯಲ್ಲಿ ಈ ಸಂಘದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡುವಂತಹ ಭಾಗ್ಯವನ್ನು ನಾರಾಯಣ ಗುರುಗಳು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಭಾಗ್ಯವಂತರು ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಕೋಟೆ ಬಾಗಿಲಿನ ವೆಂಕಪ್ಪ ಕೋಟೆಯನ್ರವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾದಂಥ ಈ ಸಂಘ ಈ ಮಟ್ಟಕ್ಕೆ ಇವತ್ತು ಬೆಳೆದು ನಿಂತಿದೆ. ಒಂದು ಸಂಘಟನೆಯನ್ನು ಮಾಡುವುದು ಅಂತ ಹೇಳಿದರೆ ಅದು ಬಹಳ ಸುಲಭದ ಕೆಲಸ ಅಲ್ಲ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಸೂರ್ಯನ ವ್ಯವಸ್ಥೆ ಇರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ಧೃತಿಗಟ್ಟಲಿಲ್ಲ. ಯಾಕೆ? ಸಮಾಜ ಸಂಘಟನೆ ಆಗಬೇಕು, ಇವತ್ತಲ್ಲ ನಾಳೆ ಈ ಸಮಾಜಕ್ಕೆ ಒಂದು ಹೊಸ ಕಾಯಕಲ್ಪವನ್ನು ಕೊಡಬೇಕು ಎನ್ನುವಂತಹ ಆತ್ಮವಿಶ್ವಾಸ ಅವರಲ್ಲಿತ್ತು. ಅವರ ಆತ್ಮವಿಶ್ವಾಸ, ಅವರ ಸಂಕಲ್ಪ ಇವತ್ತು ಈ ಮಟ್ಟಕ್ಕೆ ನಮ್ಮನ್ನು ತಂದು ನಿಲ್ಲಿಸಿದೆ. ಪ್ರಾಯಶಃ ಒಂಜಿ ಜವಾಬ್ದಾರಿದ ಸಮಾಜದ ಸೇವೆ ಮಲ್ಪಡು ಪಂಪನಂಚಿನ ಒಂಜಿ ಸದುದ್ದೇಶದಿ ಒಂದು ಸ್ಪಷ್ಟ ಗುರಿದಿ ಒಂದು ಸಮಾಜದ ಮಿತ್ತದ ಕಾಲಕ್ಕಿರು 2019ನೇ ಇಸಿವಿಡಿ ಸಂಘಗೂ ಯಾನು ಸದಸ್ಯ ಆದ ಸೇರ್ಪಡೆ ಪ್ರಾಯಶಃ ಅನಿರ್ದು ಬೊಕ್ಕ ಚಿಂತನೆ ಒಂಜೆ ಇತ್ತು ಯಾನ್ ಬೇತೆ ಬೇತೆ ಸಂಘ ಸಂಸ್ಥೆಲಿಡು
1989 ಸಾಮಾಜಿಕ ಜೀವನ ಪ್ರಾರಂಭ ಮಾಡಲ ಪ್ರಾಯಶಃ ಇನಿತ್ತ ದಿನ ಯಾನು ಎನ್ನ ಜೀವಮಾನೋಡು ತೂಯಿನಂಚಿನ ಒಂದು ವಿಶಿಷ್ಟವೈನ ದಿನ ಅಮೋಘವೈನ ದಿನ ಅಂತ ಪಂಡ್ರೆ ಯಾನು ಬಯಸೋನಲ್ಲೇ ದಯಪಂಡ ಸಮಾಜ ಸೇವೆನೇ ನಮ್ಮನ್ನ ಮುಖ್ಯ ಗುರಿ ಓವೇ ಪ್ರತಿಫಲ ಅಪೇಕ್ಷದಂತೆ ನಮ್ಮ ಸಮಾಜ ಸೇವೆ ಮಲ್ಪಡು ಒಂದೇ ಬಿಲ್ಲವ ಸಮಾಜ ಅಂತ ಬನ್ಯದ್ದು ಸಾರ್ವಜನಿಕವಾದ ಸಾಮಾನ್ಯವಾದ ಮಾತಾ ಸಮಾಜ ಒಡ್ಲವರಿ ಸೇರ್ಬೇಂದಂಡ ಪ್ರತಿಷ್ಠೆಗೆ ಮುಲ್ಪ ಅವಕಾಶ ಇಜ್ಜಿ ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಇಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇರು.